ಕೊರೋನಾ ಮಹಾಮಾರಿ ನಮ್ಮ ದೇಶಕ್ಕೆ ವಕ್ಕರಿಸಿದ ಬಳಿಕ ರಾಜ್ಯ ಸರ್ಕಾರ ಆಯುಷ್ ಇಲಾಖೆಯು ರೋಗ ನಿರೋಧಕ ಶಕ್ತಿಗಾಗಿ ಆಯುಷ್ ಔಷಧಿಗೆ ಹೆಚ್ಚಿನ ಒತ್ತನ್ನು ನೀಡಿದೆ. ಸುಮಾರು 50,000 ಮುಂಚೂಣಿಯ ಕಾರ್ಯಕರ್ತರಿಗೆ ಆಯುಷ್ ರೋಗ ನಿರೋಧಕ ಔಷಧಿಗಳ ವಿತರಣೆ ಮಾಡಲು ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ ಅಂತ ಆಯುಷ್ ಇಲಾಖೆಯ ಡಾಕ್ಟರ್ ಮೊಹಮ್ಮದ್ ಇಕ್ಬಾಲ್ ಹೇಳಿದರು. ಅವರು ಮಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ಪತ್ರಕರ್ತರಿಗೆ ಆಯುಷ್ ಇಲಾಖೆಯಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುವ ಔಷಧಿಯನ್ನು ವಿತರಿಸಿ ಮಾತನಾಡಿದರು. ಇವತ್ತಿನ ದಿನದಲ್ಲಿ ಕೊರೋನಾ ಮಹಾಮಾರಿಯಿಂದಾಗಿ ಇಡೀ ಜಗತ್ತೇ ತೊಂದರೆಗೆ ಸಿಲುಕಿದೆ. ಹಾಗಾಗಿ ರೋಗ ನಿರೋಧಕ ಶಕ್ತಿ ಹೆಚ್ಚಿಸಿಕೊಳ್ಳುವಂತಹ ಆಯುರ್ವೇದಿಕ ಔಷಧಿಯನ್ನು ತಯಾರಿಸಲು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಮುಂದೆ ಬಂದಿದೆ. ಈಗಾಗಲೇ ಆಶಾ ಕಾರ್ಯಕರ್ತೆಯರಿಗೆ ಮತ್ತು ಕೊರೋನಾ ವಾರಿಯರ್ಸ್ರಿಗೆ ಆಯುಷ್ ಕಿಟ್ ವಿತರಿಸಲಾಗಿದೆ ಅಂತ ಹೇಳಿದರು. ಹಾಗೂ ಈ ಶರೀರದಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆ ಇದ್ದವರಲ್ಲಿ ಇದು ಜಾಸ್ತಿ ತೊಂದರೆಯನ್ನು ಕೊಡ್ತಾ ಇದೆ. ಸೊ ಈ ಉದ್ದೇಶದಿಂದ ನಮ್ಮ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಏನು ಮಾಡಿತ್ತು, ಒಂದು ನಿರ್ಧಾರವನ್ನು ತಗೊಂಡು, ಯಾಕಂತ ಹೇಳಿದರೆ ಇದನ್ನು ನಾವು ಹೇಗೆ ಎದುರಿಸಬಹುದು, ನಮ್ಮ ಜನರಲ್ಲಿ ಆರೋಗ್ಯವನ್ನು ವೃದ್ಧಿಸಿ ಈ ಕೊರೋನಾವನ್ನು ನಾವು ಹೇಗೆ ಸೋಲಿಸಬಹುದು. ಹಾಗಾಗಿ ಈ ಆಯುಷ್ ಚಿಕಿತ್ಸಾ ಪದ್ಧತಿಗಳಲ್ಲಿ ಈಗ ನೋಡಿ, ಬೇರೆ ಅಲೋಪತಿ ಚಿಕಿತ್ಸಾ ಪದ್ಧತಿಗಳಲ್ಲಿರ್ಬೋದು, ಆ್ಯಂಟಿವೈರಲ್ ಡ್ರಗ್ಗಳು ಜಾಸ್ತಿ ಆಗಿರೋದು ಆಯುರ್ವೇದ, ಯುನಾನಿ ಮತ್ತು ಹೋಮಿಯೋಪತಿಯಲ್ಲಿ. ಸೊ ಇದನ್ನು ಜನರಿಗೆ ತಲುಪಿಸಿ ಆ ಮೂಲಕ ಜನರಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿ ಈ ರೋಗವನ್ನು ತಡೆಗಟ್ಟಲಿಕ್ಕೆ ಸಾಧ್ಯ ಆಗಬಹುದು ಅಂತ ಹೇಳಿ ಸರ್ಕಾರ ಈ ನಿರ್ಧಾರವನ್ನು ತಗೊಂಡಿದೆ. ಆ ರೀತಿಯಾಗಿ ಇವತ್ತು ನಾವು ಎಲ್ಲರಿಗೂ ಕೂಡ ಸರ್ಕಾರದಿಂದ ಈ ಕಾರ್ಯಪಡೆ ಯಾರೆಲ್ಲ ಇದರಲ್ಲಿ ಕೆಲಸದಲ್ಲಿ ನಿಯೋಜಿತರಾಗಿದ್ದಾರೆ ಮೊದಲಿನ ಆದ್ಯತೆ ಅವರಿಗೆ ಕೊಟ್ಟುಕೊಂಡು ಎಲ್ಲರಿಗೆ ಕೂಡ ನಾವು ನಮ್ಮ ಜಿಲ್ಲೆಯಲ್ಲಿ ಸುಮಾರು 50,000 ಜನರಿಗೆ ಈ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವಂತಹ ಔಷಧಿಯನ್ನು ವಿತರಣೆ ಮಾಡಲಿಕ್ಕಿದ್ದೇವೆ. ಈಗಾಗಲೇ ನಾವು ಆಶಾ ಕಾರ್ಯಕರ್ತರಿಗೆ ಅವರು ಮುಂಚೂಣಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಅವರಿಗೆ ಸರ್ಕಾರದಿಂದ. ಅನಂತರ ಶಾಸಕ ವೇದವ್ಯಾಸ್ ಕಾಮತ್ ಅವರು ಮಾತನಾಡಿ, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರವು ಆಯುಷ್ ಇಲಾಖೆಯ ಮುಖಾಂತರ ರೋಗ ನಿರೋಧಕ ಶಕ್ತಿಗಾಗಿ ಆಯುಷ್ ಔಷಧಿಯನ್ನ ವಿತರಣೆ ಮಾಡ್ತಾ ಇದ್ದಾರೆ. ಮಂಗಳೂರಿನಲ್ಲಿ ಕೊರೋನಾ ವಾರಿಯರ್ಸ್ಗಳಿದ್ದಾರೆ, ಅವರೆಲ್ಲರಿಗೂ ಆಯುಷ್ ಕಿಟ್ ಅನ್ನು ವಿತರಿಸಲಾಗುತ್ತೆ ಎಂದರು. ರೋಗ ನಿರೋಧಕ ಶಕ್ತಿಗಾಗಿ ಅವರು ಹೋಮಿಯೋಪತಿಗಿರ್ಬೋದು, ಆಯುರ್ವೇದ ಮತ್ತು ಯುನಾನಿಗೆ ಸಂಬಂಧಪಟ್ಟಂಥ ಮದ್ದುಗಳನ್ನು ಈಗಾಗಲೇ ಕೊಡಲಾಗಿದೆ. ಪತ್ರಕರ್ತರು ಕೂಡ ದಿನನಿತ್ಯ ಬೇರೆ ಬೇರೆ ಕಡೆಗಳಲ್ಲಿ ಸಾವಿರಾರು ಜನರು ತುಂಬಿದಂಥ ಪ್ರದೇಶಕ್ಕೆ ಹೋಗಿ ತಮ್ಮ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ. ಹಾಗಾಗಿ ಅವರ ಬಗ್ಗೆ ಕೂಡ ವಿಶೇಷವಾದ ಕಾಳಜಿಯನ್ನು ಆಯುಷ್ ಇಲಾಖೆಯಿಂದ ಪಡ್ಕೊಂಡು ಆಯುಷ್ ಇಲಾಖೆ ಅವರಿಗೆ ಕೂಡ ಈ ರೋಗ ನಿರೋಧಕ ಏನು ಶಕ್ತಿಗಾಗಿ ವಿಶೇಷವಾಗಿ ಇದನ್ನೆಲ್ಲ ಹೋಮಿಯೋಪತಿಕ್ ಮದ್ದು ಮತ್ತು ಆಯುರ್ವೇದ, ಯುನಾನಿ, ಅದರೊಟ್ಟಿಗೆ ಚಮನ್ಪ್ರಾಶನ್ನು ಕೂಡ ಕೊಟ್ಟು ಪತ್ರಕರ್ತರು ನಿಜವಾಗಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರುವಾಗ ಅವರಿಗೆ ಕೂಡ ರೋಗ ನಿರೋಧಕ ಶಕ್ತಿಗೆ ಈ ಒಂದು ವಿಶೇಷವಾಗಿ ಕೊಡುವಂಥ ಕೊಡುಗೆಯನ್ನು ಕೂಡ ಮೆಚ್ಚುಗೆ ವ್ಯಕ್ತಪಡಿಸ್ತಾ ಇದ್ದೇನೆ. ಅದರ ಒಟ್ಟಿಗೆ ಈ ಹಿಂದೆ ನಮಗೆ ಅನುಭವದಲ್ಲಿ ಕಂಡದ್ದು, ಬೆಂಗಳೂರಿನಲ್ಲಿ ಒಂದು ಪತ್ರಕರ್ತರಿಗೆ ಕೊರೋನಾ ಬಂದಿದ್ದಾಗ ಎಲ್ಲ TV ಮಾಧ್ಯಮದಲ್ಲಿ ಎಲ್ಲ ಬಂದಿತ್ತು. ಹಾಗಿರುವಾಗ ಮಾಧ್ಯಮದವರು ಕೂಡ ದಿನನಿತ್ಯ ಓಡಾಟ ಮಾಡುವಾಗ ಅವರಿಗೆ ಕೂಡ ವಿಶೇಷವಾಗಿ ಅವರ ಗಮನವನ್ನು ಇಟ್ಟುಕೊಂಡು ಆಯುಷ್ ಇಲಾಖೆ ಕೆಲಸ ಕಾರ್ಯಗಳನ್ನು ಮಾಡಿದ್ದಕ್ಕೆ ಅಭಿನಂದನೆಗಳು. ಪ್ರತಿನಿತ್ಯದ ದಿನಗಳಲ್ಲಿ ಬೇರೆ ಬೇರೆ ರೀತಿಯ ರೋಗ ನಿರೋಧಕ ಶಕ್ತಿ ಇರುವಂಥ ಏನು ವಸ್ತುಗಳಿದೆ ಅದನ್ನು ಸೇವಿಸ್ತಾ ಇದ್ದರು. ಅದಕ್ಕಾಗಿ ಸ್ವಲ್ಪ ಇಮ್ಯುನಿಟಿ ಪವರ್ ಮನುಷ್ಯರಿಗೆ ಜಾಸ್ತಿ ಇತ್ತು. ಸುದ್ದಿಗೋಷ್ಠಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಶ್ರೀನಿವಾಸ್ ಇಂದಾಜೆ, ಆಯುಷ್ ಇಲಾಖೆಯ ವೈದ್ಯಾಧಿಕಾರಿಗಳು ಉಪಸ್ಥಿತರಿದ್ದರು.